ಬಹಳ ಕಂಬಳ ಕ್ಷೇತ್ರದಲ್ಲಿ ತೀರಾ ಅಪರೂಪದ ಕೋಣಗಳಲ್ಲಿ ಇರುವಾಯಿಲ್ ಪಾಂಡ್ಲದ ತಾಟೆ ಕೂಡ ಒಂದು. ಈ ತಾಟೆ ಮತ್ತೆ ಬೊಟ್ಟಿಮಾರ್ ಕಂಬಳ ಕ್ಷೇತ್ರದಲ್ಲಿ ಸುಮಾರು ಒಂದು ದಶಕಗಳ ಕಾಲ ನಿರಂತರವಾಗಿ ಕಂಬಳ ಕ್ಷೇತ್ರದಲ್ಲಿ ಹಿರಿಯ ವಿಭಾಗ ನೇಗಿಲ್ ಹಿರಿಯ ವಿಭಾಗದಲ್ಲಿ ಅನೇಕ ಬಹುಮಾನಗಳನ್ನು ತಂದುಕೊಟ್ಟವರು. ತಾಟೆ ಮತ್ತೆ ಬೊಟ್ಟಿಮಾರು, ದೋಣಿ ಮತ್ತೆ ಬೊಳ್ಳ ಈ ಕೋಣಗಳಿಗೆ ಎರಡೆರಡು ಕಡೆಯಲ್ಲಿ ಪ್ರತ್ಯೇಕವಾಗಿ ಸನ್ಮಾನ ಆದದ್ದು. ನಿವೃತ್ತಿಯ ಅಂಚಿನಲ್ಲಿ ಇದ್ರೂ ಕೂಡ ತಾಟೆ ಎಲ್ಲಿ ಹೋದ್ರೂ ಕೂಡ ಅವನ ಸ್ವಂತಿಕೆಯನ್ನು ತೋರಿಸಿಕೊಟ್ಟಿದ್ದಾನೆ, ಬಹುಮಾನವನ್ನು ತೆಗೆದುಕೊಟ್ಟಿದ್ದಾನೆ. ಕಂಬಳ ಕ್ಷೇತ್ರದಲ್ಲಿ ಇದೇ ಪ್ರತ್ಯೇಕವಾದಂತಹ ತಾಟೆಯ ಅಭಿಮಾನಿ ಬಳಗವೂ ಇದೆ. ಯಾರು ಹೇಳ್ತಾ ಇದ್ರು, ಮೊನ್ನೆ ಒಬ್ಬರದ್ದು ಹೋಟೆಲ್ಗೆ ತಾಟೆ ಅಂತ ಹೆಸರಿಟ್ಟಿದ್ದಾರೆ. ಆ ತಾಟೆ ಸುಮಾರು 10-18 ವರ್ಷ ಪ್ರಾಯದ ಈ ಕೋಣ ಈಗ ಇವರಲ್ಲಿಗೆ ಬಂದೇ ಸುಮಾರು 10 ವರ್ಷ 12 ವರ್ಷ ಕಳೆಯಿತು. ಒಬ್ಬ ಓಟಗಾರ ದಾಖಲೆ ಮಾಡಬೇಕು ಅಂತಾದ್ರೆ ಅವನು ಒಬ್ಬನೇ ಓಡಿದ್ರೆ ಸಾಕಾಗುದಿಲ್ಲ, ಕೋಣವೂ ಓಡಬೇಕು. ಬಾಡ ಪೂಜಾರಿ ಅವರು ಯಾವಾಗಲೂ ಬಂದ್ರೆ ನಮ್ಮ ಪಕ್ಕದಲ್ಲೇ ಅವ್ರು ಕೂತ್ಕೊಳ್ಳೋದು, ಅವ್ರು ಕುರ್ಚಿಯಾಗಿ ಕೂರಿಸಿ ಆಮೇಲೆ ಯೋಗಕ್ಷೇಮ ವಿಚಾರಿಸಿ ಒಂದು ಬೊಂಡೆ ಎಲ್ಲ ತರಿಸ್ಕೊಡೋದು ನಮ್ಮ ಧರ್ಮ ಇತ್ತು. ಯಾಕಂದ್ರೆ ವಯಸ್ಸಾದವರು ಭಾರಿ ಮಲ್ಲ ಸಂತೋಷದ ಬಣ್ಣ ಇವೇನ ಪುದರ್ಡ್ ಪುಟ್ಟಿನಂಚಿನ ಸಂಘ ಸಂಸ್ಥೆಯಲ್ಲಿ ಪುಟ್ಯತೆ ಆಗಲಿ ಸಾಮಾಜಿಕ ಕಳಗಳಿತ ಜನಪರ ಕಾರ್ಯಕ್ರಮ ಮಲ್ತೊಂದು ಪನ್ನಂಚಿನ ಭಾರಿ ಮುಖ್ಯ ಆಗಲಿ ಸ್ವಾರ್ಥಗತ ಕಡಂಬರೆ ಇನ್ನು ಅವ್ರು ಪನ್ಪನಗಲು ತಡಿ ಪನ್ ಪೂಜಾರಿ ಎಂಗ್ಲು ವಿವೇಕ್ ಪೂಜಾರಿ ಯಾರು ಅರ್ನ ಅಭಿಮಾನಿ ಬಳಗದಾಗಲು ಮೂಲಲ್ಲ ಎಂಗ್ಲೇ ಬಾರಿ ಬೇಜಾರಾಪಣ ವಿವೇಕ್ ಪೂಜಾರಿ ಪನ್ನೋಡು ಬಂದ್ಗಳು. ನಾವೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ನರಿಂಗಾಣದ ಲವಕುಶ ಜೋಡುಕರೆ ಕಂಬಳೋತ್ಸವದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ಆಗಮಿಸಿ ಇಲ್ಲಿದ್ದೇವೆ. ನಮ್ಮೊಂದಿಗೆ ಇರುವಾಯಿಲ್ ಪಾಂಡಿಲ ಬಾಡ ಪೂಜಾರಿ ಅವರ ಸುಪುತ್ರ ಸತೀಶ್ ಚಂದ್ರ ಸಾಲ್ಯಾನ್ ಮತ್ತವರ ಬಳಗದವರಿದ್ದಾರೆ. ಬಹಳ ಕಂಬಳ ಕ್ಷೇತ್ರದಲ್ಲಿ ತೀರಾ ಅಪರೂಪದ ಕೋಣಗಳಲ್ಲಿ ಇರುವಾಯಿಲ್ ಪಾಂಡ್ಲದ ತಾಟೆ ಕೂಡ ಒಂದು. ತನ್ನ ಎಳೆಯ ಪ್ರಾಯದಿಂದಲೇ ಜೂನಿಯರ್ ವಿಭಾಗದಲ್ಲಿರುವಾಗಲೇ ಅನೇಕ ಬಹುಮಾನಗಳನ್ನು ಪಡೆದ ಕೋಣ ಇದು. ನಂತರದ ದಿನಗಳಲ್ಲಿ ನಮ್ಮ ಹೊಸಬೆಟ್ಟು ಏರಿಮಾರು ಬರ್ಕೆ ಚಂದ್ರಹಾಸ್ ಸನಿಲ್ ಅವರ ಹಟ್ಟಿಯಲ್ಲಿ ಅವರ ಕೈಯಲ್ಲಿ ಜೂನಿಯರ್ ವಿಭಾಗದಲ್ಲಿ ಬಹುಮಾನವನ್ನು ಪಡೆದ ತಾಟೆ ಮತ್ತು ಬೊಟ್ಟಿಮಾರ್ ಮತ್ತು ಸೀನಿಯರ್ ವಿಭಾಗಕ್ಕೆ ಬರುವ ಸಂದರ್ಭದಲ್ಲಿ ಈ ತಾಟೆ ಮತ್ತು ಬೊಟ್ಟಿಮಾರ್ ಕಂಬಳ ಕ್ಷೇತ್ರದಲ್ಲಿ ಸುಮಾರು ಒಂದು ದಶಕಗಳ ಕಾಲ ನಿರಂತರವಾಗಿ ಕಂಬಳ ಕ್ಷೇತ್ರದಲ್ಲಿ ಹಿರಿಯ ವಿಭಾಗ ನೇಗಿಲ್ ಹಿರಿಯ ವಿಭಾಗದಲ್ಲಿ ಅನೇಕ ಬಹುಮಾನಗಳನ್ನು ತಂದುಕೊಟ್ಟವರು. ನೇಗಿಲ್ ಹಿರಿಯ ವಿಭಾಗದಲ್ಲಿ ಪ್ರಮುಖ ಸ್ಪರ್ಧೆಯನ್ನು ನೋಡಿದವರು. ಸುಮಾರು 30-40ಕ್ಕಿಂತ ಹೆಚ್ಚು ಪ್ರಥಮ ಬಹುಮಾನಗಳನ್ನು ಅಷ್ಟೇ ದ್ವಿತೀಯ ಬಹುಮಾನಗಳನ್ನು ಕೂಡ ತಂದು ಸೀರೀಸನ್ನು ಕೂಡ ಅಂದರೆ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡೆದಂಥ ನೇಗಿಲಿನ ಹಿರಿಯ ವಿಭಾಗದ ಕೋಣಗಳು. ನೇರವಾಗಿ ನಿಕಟವಾದ ಸ್ಪರ್ಧೆ ಬೋಳದಗುತ್ತೂನವರಿಗೆ ಮತ್ತು ಇರುವಾಯಿಲ್ ಪಾಂಡ್ಲದವರಿಗೆ. ಈ ತಾಟೆ ಮತ್ತು ಬೊಟ್ಟಿಮಾರು, ದೋಣಿ ಮತ್ತು ಬೊಳ್ಳ ಈ ಕೋಣಗಳಿಗೆ ಎರಡೆರಡು ಕಡೆಯಲ್ಲಿ ಪ್ರತ್ಯೇಕವಾಗಿ ಸನ್ಮಾನ ಆದದ್ದಿದೆ. ಇವತ್ತು ನಿವೃತ್ತಿಯ ಅಂಚಿನಲ್ಲಿದ್ದರೂ ಕೂಡ ತಾಟೆ ಎಲ್ಲಿ ಹೋದರೂ ಕೂಡ ಅವನ ಸ್ವಂತಿಕೆಯನ್ನು ತೋರಿಸಿಕೊಟ್ಟಿದ್ದಾನೆ, ಬಹುಮಾನವನ್ನು ತೆಗೆದುಕೊಟ್ಟಿದ್ದಾನೆ. ಈ ಕಾರಣದಿಂದಾಗಿ ಇರುವಾಯಿಲ್ ಪಾಂಡಿಲ ಸತೀಶ್ ಚಂದ್ರ ಸಾಲ್ಯಾನ್ ಅವರಿಗೆ ಒಂದು ದೊಡ್ಡ ಗೌರವ ಸನ್ಮಾನ ಊರಿಗೆ, ಆ ಮನೆತನಕ್ಕೆ. ಅದಕ್ಕಿಂತಲೂ ಹೆಚ್ಚಾಗಿ ಇರುವಾಯಿಲ್ ಪಾಂಡಿಲ ಸ್ವರ್ಗೀಯ ಬಾಡ ಪೂಜಾರಿಯವರು, ಅವರನ್ನು ನಾವು ನೆನಪಿಸಿಕೊಳ್ಳಲೇಬೇಕು. ಯಾಕಂದರೆ ಆ ಪರಂಪರೆಯಲ್ಲಿ ಇವರು ಬಂದವರು. ಹಾಗಾಗಿ ಇವತ್ತು ನರಿಂಗಾಣದ ಕಂಬಳದ ಈ ಪ್ರದೇಶದಲ್ಲಿ ನಾವಿದ್ದೇವೆ. 4 ಕೋಣಗಳಿಗೆ ಇವತ್ತು ಕಂಬಳ ವ್ಯವಸ್ಥಾಪಕರು ಗೌರವದ ಸನ್ಮಾನವನ್ನು ಇಟ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಇರುವಾಯಿಲ್ ಪಾಂಡಿಲದ ತಾಟೆ ಕೂಡ ಒಂದು. ತಾಟೆ, ದೋಣಿ, ಪಾಂಡು, ಚೆನ್ನ ಈ 4 ಕೋಣಗಳಿಗೂ ಕೂಡ ಇವತ್ತು ಸನ್ಮಾನವನ್ನು ಇಟ್ಕೊಂಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಕೇವಲ ಯಜಮಾನರಿಗೆ ಮಾತ್ರ ಇದು ಬಹುಮಾನವನ್ನು ತಂದುಕೊಟ್ಟದಲ್ಲ, ಕಂಬಳ ಕ್ಷೇತ್ರದಲ್ಲಿಯೇ ತನ್ನ ಛಾಪನ್ನು ಮೂಡಿಸಿದವರು. ಕಂಬಳ ಕ್ಷೇತ್ರದಲ್ಲಿಯೇ ಇದೇ ಪ್ರತ್ಯೇಕವಾದಂಥ ತಾಟೆಯ ಅಭಿಮಾನಿ ಬಳಗವೂ ಇದೆ. ಯಾರು ಹೇಳ್ತಾ ಇದ್ರು, ಮೊನ್ನೆ ಒಬ್ಬರದ್ದು ಹೋಟೆಲ್ಗೆ ತಾಟೆ ಅಂತ ಹೆಸರಿಟ್ಟಿದ್ದಾರಂತೆ. ಶಂಭೂರಿನಲ್ಲಿ ಒಂದು ಹೋಟೆಲಿಗೂ ಕೂಡ ತಾಟೆ ಅಂತ ಹೆಸರಿಟ್ಟಿದ್ದಾರೆ. ಅಂದರೆ ಹೋಟೆಲ್ ಇರುವಾಯಿಲ್ ತಾಟೆ ಹೆಸರಿಟ್ಟಿದ್ದಾರೆ. ಅಂದರೆ ಜನಮನವನ್ನು ಎಷ್ಟು ಮಟ್ಟಿಗೆ ಅದು ಗೆದ್ದಿದೆ, ಎಷ್ಟು ಅಭಿಮಾನಿಗಳ ಸಂಘ. ಅಷ್ಟು ಮಾತ್ರ ಅಲ್ಲ, ಇರುವಾಯಿಲ್ ಪಾಂಡ್ಲದ ಈ ಕೋಣಗಳ ಕಾರಣದಿಂದಾಗಿ ಇರುವಾಯಿಲ್ ಪಾಂಡಿಲ ಅಭಿಮಾನಿಗಳ ತಾಟೆ ಅಭಿಮಾನಿಗಳ ಸಂಘ ಇದ್ದು, ಆ ಅಭಿಮಾನಿಗಳು ವಾರ್ಷಿಕವಾಗಿ ಅನೇಕ ಜನಪರವಾದಂಥ ಶಿಬಿರಗಳನ್ನು ಮಾಡೋದು. ಆಮೇಲೆ ದೋಸ್ ಆರ್ ನೀಡ್ಸ್, ಯಾರು ತೀರಾ ಹಿಂದುಳಿದವರಿದ್ದಾರೆ, ತೀರಾ ಅವಶ್ಯಕತೆ ಇರುವವರಿದ್ದಾರೆ,
ಅವರಿಗೆ ದಾನ ಧರ್ಮಾದಿಗಳನ್ನು ಕೊಡುವಂಥದ್ದು, ಅವರ ಬೇಡಿಕೆಗಳನ್ನು ಪೂರೈಸುವಂಥ ಕೆಲಸಗಳನ್ನು ಕೂಡ ಕಂಬಳದ ಕಾರಣದಿಂದಾಗಿ, ಅದು ಕಂಬಳದ ತಾಟೆ ಮತ್ತು ದೋಣಿ ಇವನ ಬೊಟ್ಟಿಮಾರಿನ ಕಾರಣದಿಂದಾಗಿ ಯಜಮಾನರಿಗೆ ಹೆಸರು ತಂದದ್ದು ಮಾತ್ರ ಅಲ್ಲ, ಅವರಿಗೆ ಬಹುಮಾನ ಮಾತ್ರ ತಂದು ಕೊಟ್ಟದ್ದಲ್ಲ, ಒಂದು ಸಾಮಾಜಿಕವಾದ ಕಳಕಳಿಯನ್ನು ಕೂಡ ಆ ಅಭಿಮಾನಿ ಬಳಗದಲ್ಲಿ ಮೂಡಿಸಿದ್ದಾರೆ. ಅದು ಇರುವಾಯಿಲ್ ಪಾಂಡ್ಯದ ಸತೀಶ್ ಚಂದ್ರ ಸಾಲಿಯಾನರು ಹೇಳಿ ಮಾಡಿಸಿದ್ದಲ್ಲ, ಅವರಾಗಿಯೇ ರಚಿಸಿಕೊಂಡಂಥದ್ದು. ಆ ಹೋಟೆಲಿಗೆ ಇರುವಾಯಿಲ್ ಪಾಂಡ್ಯದ ತಾಟೆ ಅಂತ ಇರುವಾಯಿಲು ಹೆಸರಿಡಬೇಕು ಅಂತಾದರೆ ಆ ಭಾಗದ ಜನರಿಗೆ ಎಷ್ಟು ಕೋಣದ ಬಗ್ಗೆ ಅಭಿಮಾನ. ಪ್ರಾಣಿಗಳು ಅವುಗಳಿಗೆ ಬಾಯಿ ಬರದಿರ್ಬೋದು, ಆದರೆ ಮನುಷ್ಯರು ನೋಡಿದವರಿಗೆ ಅವರ ಸ್ವಭಾವ, ಕಂಬಳದಲ್ಲಿ ಭಾಗವಹಿಸುವಂಥ ರೀತಿ, ಪಡೆದಂಥ ಬಹುಮಾನ, ಇದರಿಂದಾಗಿ ಯಜಮಾನನಿಗೆ ತಂದಂಥ ವಿಶೇಷವಾದಂಥ ಗೌರವದೊಟ್ಟಿಗೆ ಕಂಬಳ ಕ್ಷೇತ್ರ ಕೂಡ ಇಂಥ ಕೋಣಗಳಿರುವಂಥದ್ದು ಒಂದು ಅಭಿಮಾನದ ಸಂಗತಿ. ಈ ಸಾಲಿನಲ್ಲಿ ಮೊನ್ನೆ ನಾವು ಮುಖೇಶನ ಬಗ್ಗೆ ಕೂಡ ಒಂದು ಇಂಟರ್ವ್ಯೂ ಮಾಡಿದ್ವಿ. ಹಿಂದೆ ನಮ್ಮ ಕುಡ್ಲದವರು ಇವತ್ತು ನೇರ ಪ್ರಸಾರ ಪ್ರಾರಂಭ ಮಾಡಲಿಕ್ಕೆ ಕಾರಣವೇ ನಮ್ಮ ಚೆನ್ನನ ಇಂಟರ್ವ್ಯೂ ಮಾಡಲಿಕ್ಕೆ ಹೋದಾಗ ಅಲ್ಲಿಂದ ನಾವು ಅಭಿಯಾನ ಪ್ರಾರಂಭ ಮಾಡಿದ್ವಿ. ಪ್ರತಿ ಕಂಬಳದಲ್ಲಿಯೂ ಕೂಡ ಬುಧವಾರ ದಿವಸ ಕಂಬಳ ವ್ಯವಸ್ಥಾಪಕರು, ಆಮೇಲೆ ಕಂಬಳದ ಕ್ಷೇತ್ರದ ಸಾಧಕರನ್ನೆಲ್ಲ ಪರಿಚಯ ಮಾಡುವಂಥ ಕೆಲಸ ಪ್ರಾರಂಭ ಆದದ್ದು ಈ ಕೋಣಗಳ ಕಾರಣದಿಂದಾಗಿ. ಕೋಣಗಳ ಯಜಮಾನರು ಹಾಗಿದ್ದಾರೆ ಅನ್ನೋದು ನಮಗೆ ಇಲ್ಲಿ ಮುಖ್ಯವಾಗಿ ಬರುವುದಿಲ್ಲ, ಆದರೆ ಅಷ್ಟೇ ಪ್ರೀತಿಯಿಂದ ಯಜಮಾನರುಗಳು ಆ ಕೋಣಗಳನ್ನು ಸಾಕಿ ಕಂಬಳದಲ್ಲಿ ಭಾಗವಹಿಸಿದ್ರಿಂದ ಇದು ಬಂತು ಅನ್ನೋದನ್ನು ಹೇಳೋದಕ್ಕೆ ನಾವು ಮರೀಲಿಕ್ಕೆ ಕೂಡ ಆಗೋದಿಲ್ಲ. ಅದು ಕೂಡ ನಮಗೆ ಅಷ್ಟೇ ಮುಖ್ಯ. ಇದರಲ್ಲಿ ಒಬ್ಬನ ಶ್ರಮ ಅಲ್ಲ. ನೋಡಿ, ಸತೀಶ್ಚಂದ್ರ ಸಾಲಿಯಾನರವರ ತಮ್ಮ ಇಲ್ಲೇ ನಿಂತಿದ್ದಾರೆ. ಅವರು ಏನು ಹೇಳಿದರು ಅವ್ರ ಹತ್ರ ಕೇಳಿ ಅಂತ ಹೇಳ್ತಾರೆ. ಯಾಕಂದರೆ ಕೋಣಗಳಿಗೆ ಭಾಳ ಹತ್ತಿರ ಈ ಜಾನುವಾರುಗಳನ್ನು ಸಾಕುವುದು, ಕೋಣಗಳನ್ನು ಸಾಕುವುದು, ಕಂಬಳಕ್ಕೆ ಅಣಿಗೊಳಿಸುವುದರಲ್ಲಿ ಸತೀಶ್ಚಂದ್ರ ಸಾಲಿಯಾನರು ಯಜಮಾನರಾದರೂ ಕೂಡ ಇಡೀ ಬಳಗದ ಒಬ್ಬರು ಯಜಮಾನರವರು. ಕೋಣಗಳು ಅವರ ತಮ್ಮ ಅಷ್ಟೇ ಇಲ್ಲಿ ನಿಂತಿದ್ದಾರೆ, ಕೈ ಕಟ್ಟಿಕೊಂಡು ಎಲ್ಲ ಕೋಣಗಳು ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಯಾಕಂದರೆ ಈ ಕಂಬಳದಲ್ಲಿ ನನಗೆ ತಿಳಿದ ಹಾಗೆ ಸುಮಾರು ಒಂದು 7,000ದಿಂದ 10,000 ಜನ ಈ ಕಂಬಳವನ್ನು ನಂಬಿಕೊಂಡು ಬದುಕೋರು ಇದ್ದಾರೆ. ಅವರಿಗೆ 3-4 ತಿಂಗಳುಗಳಲ್ಲಿ ಇದನ್ನೇ ಆಶ್ರಯಿಸಿಕೊಂಡು ಬದುಕೋರು ಇದ್ದಾರೆ. ಒಂದು ಸಲ ಕೊರೋನಾ ಬಂದಾಗ ಎಲ್ಲರೂ ಕೂಡ ಕೈ ಚೆಲ್ಲಿ ಹೋದರು. ಅವರಲ್ಲಿ ಏನೋ ಒಂದು ಅನಾಥ ಪ್ರಜ್ಞೆ ಮೂಡಿತು. ಹೀಗಾದರೆ ಹಾಗೆ ಅಂತೇಳಿ ಮತ್ತೆ ಪ್ರಾರಂಭ ಆಗಿದೆ ಈಗ. ಹಾಗಾಗಿ ಒಂದು ಕಂಬಳಕ್ಕೆ ಒಂದು ಜೊತೆ ಕೋಣವನ್ನು ತಂದು ಸೀನಿಯರ್ ಕೋಣಗಳನ್ನು ಹಿಂದೆ ತಿರುಗಿಸಿಕೊಂಡು ಕೊಂಡೋಗೋದಂದರೆ ಇವತ್ತಿನ ದಿವಸ ಕನಿಷ್ಠ ಪಕ್ಷ 25,000ದಿಂದ 35,000-40,000 ರೂಪಾಯಿವರೆಗೆ ಬೇಕಾಗ್ತದೆ. ಅದರಲ್ಲಿಯೂ ಕೂಡ 24 ಗಂಟೆ ಒಳಗೆ ಮುಗಿಯುವಂಥ ಕಂಬಳ ಈಗ 40 ಗಂಟೆ 36 ಗಂಟೆಗೆ ಹೋದರೆ ಅದು ಎಷ್ಟು ಖರ್ಚು ಬೀಳ್ತದೆ, ಆರೋಗ್ಯ ಏನಾಗ್ತದೆ, ವ್ಯವಹಾರಗಳು ಏನಾಗ್ತದೆ ಅಂತ ಹೇಳಲಿಕ್ಕೆ ಕೂಡ ಕಷ್ಟ. ಆದರೆ ಇದಕ್ಕೆಲ್ಲ ಕಾರಣ ಅದು ಯೋಗ. ಆ ಹಟ್ಟಿಗೆ ಬಂದ ಗಳಿಗೆ ಅದು. ಎಲ್ಲ ಕೋಣಗಳು ಎಷ್ಟು ಸಾಕಿದ್ರು ಎಲ್ಲವೂ ತಾಟೆ ಹಾಗೆ ಯಾಕಾಗಲಿಲ್ಲ, ಎಲ್ಲವೂ ಚೆನ್ನನಾಗಿ ಯಾಕಾಗಲಿಲ್ಲ, ಎಲ್ಲವೂ ದೋಣಿ ಹಾಗೆ ಯಾಕಾಗಲಿಲ್ಲ, ಎಲ್ಲವೂ ಮುಖೇಶನ ಹಾಗೆ ಯಾಕಾಗಲಿಲ್ಲ. ನಾನು ಯಾವಾಗಲೂ ಹೇಳೋದುಂಟು, ಮುಖೇಶ ಬಜಗೋಳಿ ಸೈಡ್ನಲ್ಲಿ ಅವನು ಕರೆಯಲ್ಲಿ ಸ್ಪರ್ಧೆಯಲ್ಲಿ ಇದ್ದಾನೆ ಅಂದರೆ ಹೋಟೆಲ್ನವರಿಗೆ ವ್ಯಾಪಾರ ಇಲ್ಲ, ಅಂಗಡಿಯವರಿಗೂ ವ್ಯಾಪಾರ ಇಲ್ಲ. ಅದು ಮುಗಿದ ನಂತರ ಎಲ್ರಿಗೂ ಒಂದು ಸಲ ವ್ಯಾಪಾರ ಆಗ್ತದೆ. ಯಾರು ಹೇಳಿಸಿದ್ದಲ್ಲ, ಅಡ್ಡಂತಾಯರು ಯಾರೋ ತೋರಿಸ್ತಾಯಿದ್ರು. ನೋಡಿ, ಮುಖೇಶನ ಹಿಂದೆ ಒಂದು 500 ಜನ ಹೋಗ್ತಾಯಿದ್ರು, ಅಡ್ಡಂತಾಯರು ಒಬ್ಬರೇ ಹೋಗ್ತಾಯಿದ್ರು ಹಿಂದಿನಿಂದ. ಯಾಕಂದರೆ ಅಡ್ಡಂತಾಯರು ಯಾರು ಅಂತ ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ, ಆದರೆ ಮುಖೇಶ ಯಾರು ಅಂತ ಗೊತ್ತುಂಟು. ಕೋಣಗಳ ಅಭಿಮಾನಿಗಳವರು. ತಮ್ಮ ಅಭಿಮಾನದ ಕೋಣ ಗೆದ್ದಾಗ ಅವರ ಮನಸ್ಸಿನಲ್ಲಿ ಆಗಿರುವಂಥ ಭಾವನೆ, ಸೋತಾಗ ಅವರಲ್ಲಿ ಉಂಟಾಗುವಂಥ ಅನಾಥ ಪ್ರಜ್ಞೆ, ಇದೆಲ್ಲ ಕೂಡ ಪ್ರಾಣಿಗಳಿಗೂ ಮನುಷ್ಯನಿಗಿರುವಂಥ ಒಂದು ಸಂಬಂಧ. ಅವರೇನು ಕೋಣಗಳು ಹೇಳಿಲ್ಲ ನಮ್ಮನ್ನು ನೋಡಿ ಅಂಥ ಒಂದು ವಿಶಿಷ್ಟವಾದಂಥ ಶ್ರೇಣಿಯಲ್ಲಿರುವಂತಹ ಕಂಬಳ ಕ್ಷೇತ್ರಕ್ಕೆ ವಿಶಿಷ್ಟವಾದ ಗೌರವವನ್ನು ತಂದುಕೊಟ್ಟಂತಹ, ಸಾಕಿದಂಥ ಯಜಮಾನರಿಗೆ ಮತ್ತು ಬಳಗಕ್ಕೆ ಸದಾಕಾಲ ನೆನಪಿರುವಂತೆ ಮಾಡಿದಂತಹ ತಾಟೆ ಸುಮಾರು 10-18 ವರ್ಷ ಪ್ರಾಯದ ಈ ಕೋಣ ಈಗ ಇವರಲ್ಲಿಗೆ ಬಂದೇ ಸುಮಾರು 10 ವರ್ಷ 12 ವರ್ಷ ಕಳೆಯಿತು. ಆಯ್ಕಳ ಭಾವದ ಕಂಬಳದಲ್ಲಿ ಮೊದಲನೇದಾಗಿ ನಿಜವಾಗಿಯೂ ಟೈಮಿಂಗ್ಸ್ ಬೆಸ್ಟ್ ಇದ್ದದ್ದು ಇದ್ರದ್ದು. ಬಂದದ್ದು ಶ್ರೀನಿವಾಸ ಗೌಡನಿಗೆ, ಆದರೆ ಕಳಿಸುವವರು ಕೊಟ್ಟದ್ದು ಜೂನಿಯರ್ ಇದ್ದು. ಯಾರ್ದು? ಪಡಿವಾಳನ ಜೂನಿಯರ್ಸ್ ಕೋಣಗಳನ್ನು, ಇರುವಾಯಿಲ್ ಪಾಂಡ್ಯದ ಸೀನಿಯರ್ ಕೋಣಗಳನ್ನು ಓಡಿಸಿದವನು ಮಿಜಾರಶ್ವತಪುರ ಶ್ರೀನಿವಾಸ ಗೌಡ. ಅದರ ಹಿಂದೆ ಏನು ಉದ್ದೇಶ ಇತ್ತು ಗೊತ್ತಿಲ್ಲ, ಆದರೆ ಮೊದಲು ದಾಖಲೆ ಮಾಡಿದ್ದು ಆತ ಈ ಕೋಣಗಳಿಂದಾಗಿ. ಅದು ಒಳ್ಳೆಯ ಟೈಮಿಂಗ್ಸ್ ಕೂಡ ಇತ್ತು. ಅದನ್ನು 5.5 ಸೆಕೆಂಡ್ ಹೆಚ್ಚು ಮಾಡಿ ಅದಕ್ಕೆ ಕೊಟ್ಟು ಏನೇನೋ ಉದ್ದೇಶ ಆಗಿ ಬೇರೆಯವರನ್ನು ಯಾರೋ ತರಬೇಕು ಅಂತ ಏನೇನೆಲ್ಲ ಪ್ರಯತ್ನ ನಡೀತು. ಆದರೆ ಇದರಿಂದ ಪ್ರಾರಂಭ ಮಾಡಿದಂಥ ಪ್ರಯಾಣವನ್ನು, ಕಂಬಳದ ಯಾನವನ್ನು ಶ್ರೀನಿವಾಸ ಗೌಡ ಕಕ್ಕೆಪದವು ಕಂಬಳದಲ್ಲಿ ಪ್ರೂವ್ ಮಾಡಿ 8.78ನಲ್ಲಿ ಓಡಿ ಜಾಗತಿಕ ಮಟ್ಟದ ಒಂದು ದಾಖಲೆಯನ್ನು ಇವತ್ತು ಕೂಡ ನಿರ್ಮಿಸಿದ. ಆದರೆ ಮೊದಲ ದಾಖಲೆ ಆದದ್ದು ಈ ಕೋಣಗಳಿಂದ ಅನ್ನೋದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ.
ಹಾಗಾದರೆ ಒಬ್ಬ ಓಟಗಾರ ದಾಖಲೆ ಮಾಡಬೇಕು ಅಂತಾದರೆ ಅವನು ಒಬ್ಬನೇ ಓಡಿದರೆ ಸಾಕಾಗೋದಿಲ್ಲ, ಕೋಣವೂ ಓಡಬೇಕು, ಅವನು ಓಡಿಸ್ಬೇಕು. ನಾನು ಯಾವಾಗಲೂ ಹೇಳೋದಿದೆ, ಓಡುವುದು ಬೇರೆ, ಓಡಿಸುವುದು ಬೇರೆ. ಕೋಣ ಓಡಿದಾಗ ಹಿಂದಿನಿಂದ ಹಗ್ಗದಲ್ಲಿ ನೆಗಿಲಿನಲ್ಲಿ ಓಡುವುದು ಅದು ಬೇರೆ. ಕೋಣ ಎಲ್ಲಿ ತಪ್ತದೆ, ಎಲ್ಲಿ ಹೊಡಿಬೇಕು, ಎಲ್ಲಿ ತಿರುಗಿಸಬೇಕು, ಎಲ್ಲಿ ಗೆಲ್ಲಿಸಬೇಕು ಅಂತ ಓಟಗಾರ ಸಮಯಕ್ಕೆ ಸರಿಯಾಗಿ ಆ ಒಂದು ಔಚಿತ್ಯ ಪ್ರಜ್ಞೆಯನ್ನು ಅರಿತು ಅದನ್ನು ಓಡಿಸೋದಿದೆಯಲ್ಲ, ಅದು ಓಟಗಾರ ನಿಜವಾದ ಲಕ್ಷಣ. ಅದು ಎಲ್ಲರಿಂದ ಆಗೋದಿಲ್ಲ. ಆ ಕೋಣದ ಬಗ್ಗೆ ಅವನಿಗೆ ತಿಳುವಳಿಕೆ ಇರಬೇಕು. ಯಾವ ಕೋಣವನ್ನು ಗೆಲ್ಲಿಸಬೇಕಂದ್ರೆ ಹೇಗೆ ಬೇಕು ಅನ್ನೋದು ಗೊತ್ತಿರಬೇಕು. ಹಾಗೆ ಶ್ರೀನಿವಾಸ ಗೌಡನಿಗೂ ಒಂದು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ತಂದುಕೊಟ್ಟದ್ದು. ಇರುವಾಯಿಲ್ ಪಾಂಡ್ಲದ ಆ ಮನೆತನಕ್ಕೂ ಸ್ವರ್ಗೀಯ ಏನು ನಮ್ಮ ಬಾಡ ಪೂಜಾರಿಯವರು ಯಾವಾಗಲೂ ಬಂದರೆ ನಮ್ಮ ಪಕ್ಕದಲ್ಲೇ ಅವರು ಕೂತ್ಕೊಳ್ಳೋದು, ಅವರು ಕುರ್ಚಿ ಹಾಕಿ ಕೂರಿಸಿ ಆಮೇಲೆ ಯೋಗಕ್ಷೇಮ ವಿಚಾರಿಸಿ ಒಂದು ಬೊಂಡೆ ಎಲ್ಲ ತರಿಸ್ಕೊಡೋದು ನಮ್ಮ ಧರ್ಮ ಇತ್ತು ಅವರು, ಯಾಕಂದರೆ ವಯಸ್ಸಾದವರು ಅವರು. ಹಾಗೆ ಅಂಥ ಮನೆಯಿಂದ ಬಂದಂಥ ಇವತ್ತು ತಾಟೆಗೆ ನರಿಂಗಾಣದ ಕಂಬಳದಲ್ಲಿ ಸನ್ಮಾನಗಳನ್ನು ಕೂಡ ಇಟ್ಟುಕೊಂಡಿದ್ದಾರೆ ಅನ್ನೋದು ಭಾಳ ಮುಖ್ಯ. ಅದು ತಾಟೆ ಸನ್ಮಾನ ಬಯಸಿದ್ದಲ್ಲ, ಕಂಬಳ ಕ್ಷೇತ್ರದಲ್ಲಿ ಅವನ ಸಾಧನೆಯನ್ನು ನೋಡಿ ಗುರುತಿಸುವಂಥ ದೊಡ್ಡ ಮನಸ್ಸು ಮಾಡಿದಾರಲ್ಲ, ಅದು ಬಹಳ ದೊಡ್ಡ ಮುಖ್ಯ. ಇನ್ನೂ ಹೆಚ್ಚಿನ ಅವನು ಸಾಧನೆ ಮಾಡುವಂತಾಗಲಿ ಅನ್ನೋದು ನಮ್ಮೆಲ್ಲರ ಆಶಯ. ಭಾರಿ ಮಲ್ಲ ಸಂತೋಷದ ಬಣ್ಣ ಇವೇನ ಪುದರ್ಡ್ ಪುಟ್ಟಿನಂಜಿನ ಸಂಘ ಸಂಸ್ಥೆಯಲ್ಲಿ ಪುಟ್ಟ್ಯತೆ ಆಗಲಿ ಸಾಮಾಜಿಕ ಕಳಗಳಿತ ಜನಪರ ಕಾರ್ಯಕ್ರಮವನ್ನು ಮಲ್ತೊಂದುಲ್ಲಿರೋದು ಪನ್ನಂಚಿನ ಭಾರಿ ಮುಖ್ಯ. ಆಗಲಿ ಸ್ವಾರ್ಥಗ ಸೇವಾ ಗ್ರೂಪ್ ಹಿಡಿದು ಬಂಗಾಣಿ ಕುಡ್ಮಾನ್ ಲೋಕಾಯಗೌಡರಿಗೆ 1 ಲಕ್ಷ ರೂಪಾಯಿದ ಒಂಜಿ ಸಂಗ್ರಹ ಮಲ್ತ ನಿಧಿ ಅವ್ರನ್ನ ಸಮಸ್ಯೆಗೋಸ್ಕರ ಕೊಡ್ತೀರಿ ಪಂಡ ಅವು ಪ್ರಾರಂಭ ಅಂಚ ಇದು ಸಂಘ ಸಂಸ್ಥೆಯಲ್ಲಿನ ಯುವ ಸಹೋದರರು ಬೊಕೊಂಜಿ ಕೂಡೊಂಜಿ ಪುದಾರ್ಡ್ ಮತ್ತು ಏರ್ಲೈನ್ ಕಟ್ಟ ಶುರು ಮಲ್ತನಾಗಲಿ ಹಿರಿಯಡ್ಕದ ಯುವ ಬೊಮ್ಮರಬೆಟ್ಟಿ ಯುವ ಬಾಂಧವರನಾಗಲಿ ಐದು ಬೊಕ್ಕ ಮಸ್ತ್ ಸಂಘ ಸಂಸ್ಥೆಗಳು ಪುಟ್ಟು ಯುವ ಬಾಂಧವರ ಮುರಾಣಿ ಒಡೆ ಮುಟ್ಟ ಬಂದಿಲ್ಲ ದೈವ ದೇವರನ್ನ ಪುದಾರ್ಡ್ಲ ಅಗಲ ಊರ್ದ ಪುದಾರ್ಡ್ ಚಾಂಪಿಯನ್ ಇವರು ಓಡಿಸೋದ್ರಲ್ಲಿ. ಒಂದು ಸಲ ಇವರ ಹೆಸರು ನಮ್ಮವರು ಯಾರೋ ವಿವೇಕ್ ಬೈಂದೂರು ವಿವೇಕ್ ಅಂತಲೇ ಹೇಳಿದರು. ಬೊಂಬಾಯಿಂದ ನನಗೆ ಒಂದು ಕಾಲ್ ಬಂತು, ಕಡಂಬರೆ ಈಗ ನಾವು ಪನ್ಪನಗಲಿ ಸರಿ ಪನ್ ಪೂಜಾರಿ ಎಂಗ್ಲು ವಿವೇಕ್ ಪೂಜಾರಿ ಯಾರು ಯಾರನ್ನ ಅಭಿಮಾನಿ ಬಳಗದಾಗಲಿ ಮೂಲಲ್ಲ ಎಂಗ್ಲೇ ಬಾರಿ ಬೇಜಾರು ಹಾಕೊಂಡು ವಿವೇಕ್ ಪೂಜಾರಿ ಪನ್ ನೋಡೋದು ಅವು ಏನು ಪೋದು ಕರೆಕ್ಷನ್ ಮಲ್ತು ಬನ್ನಿ ಅತ್ತೆ ಹೆಂಗೆ ಫೋನ್ ಮಾಡ್ತಾನೆ ನೇರವಾದ ಎಂಗ್ಲು ಯಾರನ್ನ ಅಭಿಮಾನಿ ಬಳಗ ಯಾರನ್ನ ವಿವೇಕ್ ಪೂಜಾರಿಂದ ಇಪ್ಪನು ಒಂದು ಬಂದು ಐದು ಬೊಕ್ಕ ಅವರ ಏಪಲ ಬುರಾಣಿ ಎಲ್ಲ ಬರೆಯರು ಖಾಲಿ ವಿವೇಕ ಧ್ಯಾನ ವಿವೇಕ ಪೂಜಾರಿ ಧ್ಯಾನ ಮಾಡ್ತಾ ಇಲ್ಲ ಬೊಕ್ಕ ಅಂದ್ರೆ ಈ ಜನ ಭಾರಿ ಗಮನಿಸಬೇಕು. ಊರಿಯವರೊಂಜಿ ಗಿಡುಪುನಗಲೆಲ್ಲ ಅಭಿಮಾನಿ ಬಳಗ ಉಂಟು. ನಾನೊಂದು ದಿನ ಎರಡನೇ ಸಂಖ್ಯೆದಲ್ಲಿ ಜಾಸ್ತಿ ಗಿಡುಪುನಗಲಿನ ಅಭಿಮಾನಿ ಬಳಗ ಜಾಸ್ತಿ ಅವರ ಯಾವ ಮನರಾಪಜಿ ಆಯ್ ಬಂಡ ಸುಮಾರು ಇರ್ಲೇನು ಗಿಡುಪು ಒಂಜತ್ತು ಎಷ್ಟು ಜೊತೆ ಕೋಣ ಈ ಸಲ 3 ಜೊತೆ. ಯಾರು ಬೋರ್ಕಟ್ಟೆ ಕೊಳಕ್ಕೆ ಮತ್ತೆ ಕೊಳಕ್ಕೆ 20 ಮತ್ತೆ ಪ್ರಭಾಕರ್ ಶೆಟ್ಟಿ ಗುಡ್.